ನನಗೆ ಆಕ್ಸಿಡೆಂಟ್ ಆಗಿ ಒಂದು ವರ್ಷ 3 ತಿಂಗಳಾಯಿತು. ಅಂದರೆ ಮೊದಲು ದುಡಿತಾ ಇದ್ದೆ, ಅವರು ನನಗೆ ಬಂದು ಸಹಾಯ ಮಾಡಿ ಚರ್ಚಿಯಿಂದ ಅವರೊಂದು ನನಗೆ ದಾನ ಮಾಡ್ತಾಯಿದ್ದಾರೆ. ತಿಂಗಳಿಗೆ 1,500 ರೂಪಾಯಿ ಊಟಕ್ಕೆಲ್ಲ ದುಡ್ಡೆಲ್ಲ ಕೊಡ್ತಾಯಿದ್ದಾರೆ. ಮತ್ತು ಮದ್ದಿಗೆ ಅಂದರೆ ವೆಲ್ ಹಾಕಲ್ಲ. ಮತ್ತು MR ಸ್ಕ್ಯಾನ್ ಅಂತ ಇದೆ, ಅದರಲ್ಲಿ ಸಾಧಾರಣ ನನಗೆ ಒಂದು 80,000 ಏನೋ ಖರ್ಚಾಯಿತು. ಟೋಟಲ್ ನನಗೆ 1.5 ಲಕ್ಷ ಇದಾಯಿತು ನನಗೆ. ಮತ್ತು ನನಗೆ ನೋಡಲಿಕ್ಕೆಲ್ಲ ನನಗೆ ಜನ ಬೇಕಲ್ಲ, ಹೆಂಡತಿ ಎಲ್ಲ ಮಕ್ಕಳೆಲ್ಲ ಇದ್ದಾರೆ. ಹಾಗಾಗಿ ಮನೆ ಬಿಟ್ಟು ಬರಲಿಕ್ಕೆ ಆಗಲಿಲ್ಲ, ಸ್ಕೂಲಿಗೆಲ್ಲ ಹೋಗ್ತಿದ್ದಾರೆ. ಮತ್ತು ನನಗೆ ಕೇಸ್ ಆಗಿದ್ದಕ್ಕೆ ನನಗೆ SI ಅವರು ಮಕ್ಕಳಿಗೆಲ್ಲ ಬುಕ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಅವರು ಕೇಸ್ ಆಗಿದೆ ನನಗೆ, ಹೌದು, ಆ್ಯಕ್ಸಿಡೆಂಟ್ ಆಗಿದ್ದಕ್ಕೆ. ಮತ್ತು ಅವರು ನನಗೆ ಸ್ವಲ್ಪ ದಾನ ಮಾಡಿದ್ದಾರೆ, ಅವರು ಸಹ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಆ್ಯಂಬುಲೆನ್ಸಿಗೆಲ್ಲ ದುಡ್ಡೆಲ್ಲ ಕೊಟ್ಟಿದ್ದಾರೆ ಅವರು. ಮತ್ತು ಲೊರಟಪದವು PV ಸರ್ ಅಂತ ಇದ್ದಾರೆ, ನಮ್ಮ ಸರ್ವೀಸು KB ಅವರದ್ದೇ ಅಲ್ಲ, ಹಾಗೆ ಅವರು ಸಹ ನನಗೆ ಸ್ವಲ್ಪ ಆ್ಯಂಬುಲೆನ್ಸ್ 1 ತಿಂಗಳಿಂದ ನಮ್ಮ ಕಡೆ ಇತ್ತು, ಅವರೇ ಎಲ್ಲ ಚಾರ್ಜ್ ಎಲ್ಲ ಕೊಡ್ತಾಯಿದ್ರು. ಹಾಗಾಗಿ ನನಗೆ ಈಗ ಸಹ ಏನು ಮಾಡಲಿಕ್ಕೆ ಅಂತ ಗೊತ್ತಾಗೋದಿಲ್ಲ, ಹಾಗಾಗಿದೆ. ಮಕ್ಕಳಿದ್ದಾರೆ, 1 ವರ್ಷ 3 ತಿಂಗಳಾಯಿತು. ಹೌದು, ಮನೆ ಪರಿಸ್ಥಿತಿ ತುಂಬ ನೋಡಿದರೆ ಗೊತ್ತಾಗುತ್ತೆ ಹೇಗೆ ಅಂತ, ಅಷ್ಟು ಗಂಭೀರ ಆಗಿದೆ. ಮನೆ ನಿರ್ಮಾಣ ಆಗಿಲ್ಲ ಕರೆಕ್ಟಾಗಿ. ಹಾಗಾಗಿ ಯಾರ ಸಹಾಯ ಇದ್ದರೆ ಮಾಡಿದ್ರೆ ಒಳ್ಳೆಯದಂತ. ಸರಿ, ಧನ್ಯವಾದ. ಸಾಯ್ತು. ಇದು ಘಟನೆ ಆಗಿ 1 ವರ್ಷ 2 ತಿಂಗಳು ಆಗ್ತಾ ಬಂತು. ಮಸೂರಿನಲ್ಲಿ ಅಂತಂದರೆ ಅವರು ಕೆಲಸಕ್ಕೆ ಹೋಗಿ ಕೊಣಾಜೆ ಮುಡುಪಿಯಿಂದ ಅಲ್ಯೂಮಿನಿಯಂ ಕೆಲಸ ಮಾಡ್ತಿದ್ದಾರೆ. ಅವರು ಅಲ್ಲಿಂದ ವಾಪಸ್ ಬರುವಾಗ ರಸ್ತೆಯಲ್ಲಿ ಅಪಘಾತವಾಗಿ ಅವರ 2 ಕಾಲು ನಜುಗುಜ್ಜಾಗಿ ಅವರು ಇದರಲ್ಲಿ ಇರಲಿಲ್ಲ, ಮತಿಯಲ್ಲಿರಲಿಲ್ಲ. ಮತಿ ತಪ್ಪಿ ಅವರು ಬಿದ್ದಿದ್ದರು. ಆವಾಗ ಅಲ್ಲಿಯ ನಿರೆಕರೆಯವರು ದಾರಿ ಹೋಕರೆಲ್ಲ ಅವರನ್ನು ಆಸ್ಪತ್ರೆಗೆ ಕೊಂಡೋದ ನಂತರ ಇಲ್ಲಿ ಲೋಕಲ್ ನಮ್ಮ ಒಬ್ಬ ಲೀಡರ್ ಇದ್ದಾರೆ, ಸುರೇಶ್ ಜೋರ್ ಅಂತ, ಇವರೇ ಅವರಿಗೆ ಫೋನು ಹೋದ ನಂತರ ಅವರು ಎಲ್ಲ ರಾಜಕೀಯ ಮುಖಂಡರ ಹತ್ರ ಮಾತಾಡಿ, ಅಲ್ಲಿ ಎಲ್ಲ ಇವರ ಹತ್ರ ಸೋಷಲ್ ವರ್ಕರ್ ಹತ್ರ ಮಾತಾಡಿ ಅವರು ಹಾಸ್ಪಿಟ್ಲಲ್ಲಿ ಹೋಗಿ ಅಲ್ಲಿ ಬೇಕಾದ ವ್ಯವಸ್ಥೆನೆಲ್ಲ ಅವ್ರು ಮಾಡಿದರು. ಅದ ನಂತರ ಒಂದು ತಿಂಗಳ ನಂತರ ಅದೆಲ್ಲ ಆಸ್ಪತ್ರೆಯಲ್ಲಿ ಏನು ಬೇಕು ಅದು ವ್ಯವಸ್ಥೆ, ಚಿಕಿತ್ಸೆಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಅವರ ವತಿಯಿಂದ ಮಾಡಿ, ಅದ ನಂತರ ನಮಗೆ ಒಂದು ಕಾಲ್ ಬಂತು. ಯಾಕಂದರೆ ನನ್ನದೊಂದು ಶಾಪ್ ಉಂಟು, ಗ್ಲಾಸ್ ಮತ್ತು ಪ್ಲೈವುಡ್ಡಿದ್ದು. ಅವನು ಅಲ್ಯೂಮಿನಿಯಂ ಕೆಲಸ ಮಾಡುವ ನಿಮಿತ್ತ ಅವನು ನನ್ನ ಅಂಗಡಿಗೆ ಬಂದು ಗ್ಲಾಸ್ ಮತ್ತು ಬೇಕಾದ ಸಾಮಗ್ರಿಗಳನ್ನು ಕೊಂಡೋಗ್ತಿದ್ದ. ಆ ಸಮಯದಲ್ಲಿ ಅವನು ಅಲ್ಲಿಂದಲೇ ಒಂದು ಮತಿಗೆ ಬಂದ ನಂತರ ಅವನ ಹೆಂಡತಿಯಿಂದ ಫೋನ್ ಮಾಡಿಸಿದ ನನಗೆ, ಹೀಗೆ ಆಗಿದೆ, ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಅಂತೇಳಿ. ಸೊ ಏನಾಗಿದೆ ಅಂತ ನಾನು ಕೇಳುವಾಗ ಮತ್ತು ಹೀಗೆ ಅವರಿಗೆ ಎಲ್ಲ ವಿಷಯ ಗೊತ್ತುಂಟು ಅಂತ ಹೇಳಿದ್ರು. ನಾನು ಅವರಿಗೆ ಸುರೇಶ್ರವರಿಗೆ ಕಾಲ್ ಮಾಡಿದೆ. ಅವರು ಹೇಳಿದರು ಹೀಗೆ ತುಂಬ ಗಂಭೀರ ಉಂಟು ವಿಷಯ, ಹಾಸ್ಪಿಟ್ಲಲ್ಲಿ ಅವರಿಗೆ ಪ್ರೈವೇಟಲ್ಲಿ ಇಡುವ ಹಾಗಿಲ್ಲ, ಯಾಕೆಂದರೆ ಅವರು ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಅದಕ್ಕೋಸ್ಕರ ಅವರು ಇರೋದು ಕೂಡ ಸರ್ಕಾರದಲ್ಲಿ ಸಿಗುವ 94CC ಅಡಿಯಲ್ಲಿ ಸಿಗುವ ಮನೆಯಲ್ಲಿರೋದು. ಅದು ಕೂಡ ಮನೆ ಕಂಪ್ಲೀಟ್ ಆಗಲಿಲ್ಲ, ಮನೆ ಆಗ್ತಾಯಿತ್ತು, ಪ್ರೋಗ್ರೆಸ್ಸಲ್ಲಿತ್ತು. ಸೊ ಅವರ ಕೆಲಸದ ನಿಮಿತ್ತ ಅವರು ಹೋಗುವಾಗ ಆಕ್ಸಿಡೆಂಟ್ ಆಗಿ ಹೀಗೆ ಆಯಿತು ಅಂತ ಅವರು ಹೇಳಿದರು. ಆದ ನಂತರ ಈಗ ಅವರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಆರ್ಥಿಕವಾಗಿ ಕ್ರೋಢೀಕರಿಸಲಿಕ್ಕೆ ನಾನು ಸ್ವಲ್ಪ ನಮ್ಮ ಸೋಷಲ್ ಇದು ಉಂಟು, ನಮ್ಮ ರೋಟ್ರಿ ಕ್ಲಬ್ ಲೊರೆಟೋ ಹಿಲ್ಸ್ ಅಂತ ಲೊರೆಟೋನಲ್ಲಿ ಉಂಟು, ಅವರ ಅಧ್ಯಕ್ಷರು ವಿಜಯ್ ಫರ್ನಾಂಡಿಸ್ ಅಂತೇಳಿ ಅವರ ಹತ್ರ ಮನವಿಯನ್ನು ಕೊಟ್ಟೆ. ಅವರು ಅದಕ್ಕೆ ಹೇಳಿದರು, ಆಯಿತು, ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಅವ್ರಿಗೆ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟರು. ಅದ ನಂತರ ನಾನು ಲೊರೆಟೋ ನಮ್ಮ ಚರ್ಚ್ ವ್ಯಾಪ್ತಿಯಲ್ಲಿ ಬರುವ ಸಂತ ವಿನ್ಸೆಂಟ್ ದಿ ಪಾವುಲ್ ಅಂತ ಒಂದು ಸಂಘಟನೆ ಉಂಟು, ಲೊರೆಟೋ ಚರ್ಚ್ ಘಟಕದ್ದು. ಅವರ ಅಧ್ಯಕ್ಷರಾದ ಫೆಲಿಕ್ಸ್ ಡಿಸೋಜರ್ ಅವರ ಹತ್ರ ಸಹ ಮಾತಾಡಿದೆ. ಅದಕ್ಕೆ ಅವರು ಹೇಳಿದರು, ಸರಿ, ನಾನು ಅವರನ್ನು ಭೇಟಿಯಾಗಿ ಮನೆಗೆ ಹೋಗಿ ನಾನು ಬೇಕಾದ ಅವರಿಗೆ ದಿನಕ್ಕೆ ಬೇಕಾದ ದಿನ ಸಾಮಗ್ರಿಯನ್ನು ನಾವು ಕೊಡ್ತೇವೆ, 1 ವರ್ಷಕ್ಕೆ ಬೇಕಾದಷ್ಟು ನಾವು ಕೊಡ್ತೇವೆ, ಮತ್ತು ಬೇಕಾದರೆ ನಾವು ಮುಂದುವರಿಸ್ತೇವೆ ಅಂತ ಅವರು ಕೂಡ ಭರವಸೆಯನ್ನು ಕೊಟ್ಟರು. ಮತ್ತು ಸ್ವಲ್ಪ ಹಣದ ರೂಪದಲ್ಲಿ ಕೂಡ ಹೆಲ್ಪ್ ಮಾಡಿದರು ಅವರು. ಸೊ ರೋಟ್ರಿ ಕ್ಲಬ್ಬಿಗೆ ನಾವು ಮನವಿ ಮಾಡುವಾಗ ಅವರು ಹೇಳಿದರು, ನಾವು ಅವರ ವತಿಯಿಂದ ಒಂದು 25,000 ಮೆಂಬರ್ಸನ್ನು ಕರೆಕ್ಟ್ ಮಾಡಿ. ಸರ್, ಇದರಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಅಂತ ಬರೋದಿಲ್ಲ, ಇದೊಂದು ಮಾನವೀಯತೆ. ಯಾಕಂದರೆ ಯಾರೇ ಹೋದರೂ ಈಗ ರೋಡಲ್ಲಿ ನಾವು ಹೋಗುವಾಗ
ಒಂದು ಯಾವುದೇ ಒಂದು ಜೀವಿ ಒಂದು ಬಿದ್ದಿದೆ ಅಂತ ಹೇಳಿದ್ರೆ ಅದು ನಾವು ನೋಡಿಕೊಂಡು ಸೀದಾ ಹೋಗೋದು ಅದು ನಮ್ಮ ಮಾನವ ಧರ್ಮ ಅಲ್ಲ. ಅದಕ್ಕೆ ನಾವು ಉಪಕಾರ ಮಾಡೋದು, ಅದನ್ನು ಎತ್ತಿಕೊಂಡು ನಾವು ಏನಾದ್ರು ಬೇಕಾದ ಚಿಕಿತ್ಸೆಯನ್ನು ಮಾಡಿಸೋದು ಅದು ನಮ್ಮ ಮಾನವ ಧರ್ಮ. ಇದರಲ್ಲಿ ಹಿಂದೂ ಕ್ರಿಶ್ಚಿಯನ್ ಅಂತ ಹೇಳಿದಿಲ್ಲ. ಹಿಂದೂರವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಅಂದರೆ ನೋಡಿ, ಈ ಪರಿಸರದಲ್ಲಿ ಇರೋದು ಎಲ್ಲ 94cc ಅಡಿ ಬರುವ 3 ಸೆನ್ಸ್ ಜಾಗದಲ್ಲಿ ಇದು ಮನೆ ಕಟ್ಟಿ ನಿಲ್ಲುವವರು. ಅವರಿಗೆ ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಕೂಡ ತುಂಬ ಹದಗೆಟ್ಟಿದೆ. ಅವರಿಗೆ ಕೂಡ ಅವರು ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಸೊ ಅವನು ನನ್ನ ಮನೆಯಲ್ಲಿ ನಮ್ಮ ಶಾಪಿನಲ್ಲಿ ಸಾಮಾನು ಕೊಂಡು ಹೋಗ್ತಿದ್ದ ಕಾರಣ, ನಮಗೆ ಪರಿಚಯ ಇದ್ದ ಕಾರಣ ಅವನು ನನಗೆ ಸ್ವಲ್ಪ ಇದು ಮಾಡ್ತಿದ್ದೆ. ನಾನು ಮೊದಲು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಹಾಗೆ ನನ್ನ ಹತ್ರ ಸ್ವಲ್ಪ ಸಹಾಯ ಕೇಳಿದೆ. ಮತ್ತು ನಮ್ಮ ಕೆಲಸದಲ್ಲಿ ಒಬ್ಬ ಪಾಲ್ ಡಿಸೋಜ್ ಅಂತ ಇದ್ದಾರೆ, ಅವರ ಹತ್ರ ಕೂಡ, ಅವರು ಸ್ವಲ್ಪ ಸೋಷಿಯಲ್ ವರ್ಕರ್, ಅವರ ಹತ್ರ ಕೂಡ ಮನವಿ ಮಾಡಿದ್ದಕ್ಕೆ ಅವರು ಕೂಡ ಸ್ವಲ್ಪ ಸಹಾಯವನ್ನು ಮಾಡಿದರು. ಹೀಗೆ ನಾವು ಮಾಡ್ತಾಯಿದ್ದೆವು. ಹೌದು. ಈಗ ನಮಗೆ ಒಂದೇ ಇರೋದು ವಿಷಯ ಅಂತಂದರೆ, ಅವರೀಗ ಮುಂದಕ್ಕೆ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ 2 ಕಾಲು ಅವರದು ಬೋನೆಲ್ಲ ಕಟ್ಟಾಗಿ ಅವರಿಗೆ ಒಂದು ಸ್ಟೀಲ್ ರಾಡ್ ಹಾಕಿದೆ. ಮತ್ತು ಅದು ಸರ್ಜರಿ ಮಾಡಿದ್ದು ಅದು ಸರಿ ಆಗದೆ ಅವರಿಗೆ ಸ್ವಲ್ಪ ಇನ್ನೂ ಕೂಡ ಪುನಃ ಸರ್ಜರಿ ಆಗಬೇಕಂತ ಆಸ್ಪತ್ರೆಯವರು ಹೇಳಿದ್ದಾರೆ, ಡಾಕ್ಟ್ರುಗಳು ಹೇಳಿದ್ದಾರೆ. ಸೊ ಈಗ ಅವರಿಗೆ ಪುನಃ ಸರ್ಜರಿ ಆಗಲಿಕ್ಕೆ ಉಂಟು. ಇನ್ನು ಮನೆಯಲ್ಲಿ ಅಂತಂದರೆ ಹೆಂಡತಿ ಮತ್ತು 2 ಮಕ್ಕಳೊಟ್ಟಿಗೆ ಅವರು ವಾಸಿಸಿದ್ದಾರೆ. ಅವರೇ ಒಂದು ಮನೆಯ ಆಧಾರ ಸ್ತಂಭವಾಗಿದ್ದರು. ಅವರೇ ಕೆಲಸ ಮಾಡಿ ದುಡಿದು ತರ್ತಿದ್ರು. ಈಗ ಅವರಿಗೆ ಕೆಲಸ ಇಲ್ಲದೆ ಮನೆಯಲ್ಲಿ ಹೆಂಡತಿಗೆ ಕೂಡ ಏನಾಗಿದೆ ಅಂದರೆ 1.5 ವರ್ಷ ಮೊದಲು ಮಳೆಗಾಲದಲ್ಲಿ ಸಿಡಿಲು ಬಡಿದು ಅವರಿಗೆ ಒಂದು ಇಂಥ ಟಿವಿಯ ಡಿಶ್ ಮುಖಾಂತರ ಇದು ಕರೆಂಟ್ ಪಾಸಾಗಿ ಅವರ ಮೈಗೆ ಬಂದು ಅವರು ಕೂಡ ಒಂದು 6 ತಿಂಗಳು ಏನೋ ಇದು ಬಲ ಇಲ್ಲದಿದ್ದರು. ಮತ್ತು ಎಲ್ಲ ಆಯುರ್ವೇದಿಕ್ ಎಲ್ಲ ಇದು ಮಾಡಿ ಟ್ರೀಟ್ಮೆಂಟ್ ಚಾಲು ಮಾಡಿದ್ದಾರೆ. ಸೊ ಈಗ ಸ್ವಲ್ಪ ನಡೀತಾರೆ ಅವರು. ಈಗ ಅಂದರೆ ನಮ್ಮದೊಂದು ವಿಚಾರ ಏನಂದರೆ, ಈಗ ಅವರಿಗೆ ಒಂದು ಮನೆ, ಅವರು 94cc ಬಂದ ಮನೆಯಲ್ಲಿ ಅವರು ಕೆಲಸ ಮಾಡಿ ಅವರು ಅರ್ಧದಲ್ಲಿ ನಿಂತು ಹೋಗಿದೆ. ಈ ಮನೆಯ ನೀವು ಪರಿಸ್ಥಿತಿಯನ್ನು ನೋಡಿರ್ಬೋದು. ಇದನ್ನು ಈಗ ಒಂದು ಕಂಪ್ಲೀಟ್ ಮಾಡಿ, ಒಂದು ಅವರಿಗೆ ಪ್ಲಾಸ್ಟರಿಂಗ್ ಮಾಡಿ ಅವರಿಗೆ ಒಂದು ಮನೆಯಲ್ಲಿ ನಿಲ್ಲುವ ಹಾಗೆ ಮಾಡಿ ಕೊಡುವ ಅಂತ ನಮ್ಮದೊಂದು ಉದ್ದೇಶ. ಅದಕ್ಕೋಸ್ಕರ ನಮ್ಮ ಇನ್ನು ಕೆಲವರು ಸೋಷಿಯಲ್ ವರ್ಕ್ ಮಾಡುವವರು ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರ ನೆರವಿನಲ್ಲಿ ನಾವು ಕೂಡ ಸ್ವಲ್ಪ ಸಹಾಯ ಮಾಡಿ ಅವರ ಮನೆಯನ್ನು ಕಂಪ್ಲೀಟ್ ಮಾಡಿ ಕೊಡುವ ಅಂತ ನನ್ನೊಂದೊಂದು ಉದ್ದೇಶ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.